ಸರ್ ಎಂ ವಿಶ್ವೇಶ್ವರಯ್ಯನವರೆಂದರೆ ಶಿಸ್ತಿಗೆ ಹೆಸರಾದವರು. ಅಭಿವೃದ್ಧಿಯ ಹರಿಕಾರರ ತತ್ವ ಸಿದ್ಧಾಂತವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಇನ್ನೂ ಉತ್ತಮ ಕೆಲಸ ಮಾಡುವಂತ ಇಂಜಿನಿಯರ್ಸ್ಗಳಿಗೆ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಕರೆ ನೀಡಿದರು. ಹಾಸನದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಬಳಿ ಇರುವ ಲೋಕೋಪಯೋಗಿ ಇಲಾಖೆ ಆವರಣದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಂಜಿನಿಯರ್ಸ್ಗಳಿಗೆ ಶುಭಾಶಯವನ್ನ ಕೋರಿದರು. ಇವತ್ತು ಸರ್ಕಾರಿ ನೌಕರಿ ಪೂರ್ವಕವಾಗಿ 18ರಿಂದ 19 ಆದೇಶವ 1900 ವರ್ಷದ ಇತಿಹಾಸದಲ್ಲಿ 19 ಆದೇಶವು ಮುಖ್ಯಮಂತ್ರಿಗಳಿಂದ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿಸಿದ್ವಿ. ಅವು ನಿಮ್ಗೆ ಯಾವ್ಯಾವ ಗೊತ್ತಿರಬೇಕು. ಶವ ಸಂಸ್ಕಾರದ ವೆಚ್ಚ ಇರ್ಬೋದು, ಕೆಲವು ಸಿಲಿಂಡರ್ ಮಾಡಿಫಿಕೇಶನ್ ಇರ್ಬೋದು, ನೌಕರ ದಿನಾಚರಣೆ ಕಾರ್ಯಕ್ರಮ ಇರ್ಬೋದು, ರಿಕ್ರೂಟ್ಮೆಂಟ್. ಒಂದೂವರೆ ಶತಮಾನ ಕಳೆದರೂ ಸಹ ಅವರು ಹುಟ್ಟಿ ಅವರ ಸಾಧನೆಗಳನ್ನು ನಾವು ನಡೀತಾ ಇದ್ದೀವಿ ಅಂತಂದರೆ ಅವರು ಮಾಡುವ ಕೊಡುಗೆ ಎಷ್ಟು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಅವರು ಶಿಸ್ತುಗೂ ಸಹ ಅಷ್ಟೇ ಹೆಸರಾದವರು. ಅವ್ರು ಯಾವುದೇ ಫೋಟೋ ನೋಡಿ ಈ ರೀತಿ ಟೋಪಿ ಸೂಟ್ ಹಾಕ್ಕೊಂಡೇ ಬರ್ತಾ ಇದ್ದಂಥವ್ರು. ಆಮೇಲೆ ಸಮಯಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವ ಕೊಡ್ತಾ ಇರೋವಂಥದ್ದು. ಆಮೇಲೆ ಅವರು 2 ಕ್ಯಾಂಡಲ್ ಇಟ್ಕೊಂಡಿದ್ರಂತೆ ಮನೆಯಲ್ಲಿ. ಸರ್ಕಾರಿ ಕೆಲಸ ಮಾಡಬೇಕಾದ್ರೆ ಒಂದು ಕ್ಯಾಂಡಲ್ ಯೂಸ್ ಮಾಡ್ತಾ ಇದ್ರಂತೆ, ಅವ್ರು ಸ್ವಂತ ಕೆಲಸನ ಮಾಡ್ಕೋಬೇಕಾದ್ರೆ ಇನ್ನೊಂದು ಕ್ಯಾಂಡಲ್ ಯೂಸ್ ಮಾಡ್ತಾ ಇದ್ರಂತೆ. ಸೊ ಅಂದರೆ ಅಷ್ಟು ನಿಷ್ಠೆ, ಆಮೇಲೆ ಸರ್ಕಾರದ ಕೆಲಸದ ಮೇಲೆ, ಆಮೇಲೆ ಸಾರ್ವಜನಿಕ ಹಣನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಇದ್ದ ಅಭಿಮಾನ ಮತ್ತು ಜವಾಬ್ದಾರಿ ಅದರಿಂದ ನಮಗೆ ಗೊತ್ತಾಗ್ತದೆ. ಸೊ ಇದು ಸಹ ನಮಗೆ ಮಾದರಿಯಾಗಿದೆ. ಅದನ್ನೆಲ್ಲ ನಾವು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ.